ಲವ್ ಸ್ಟೋರಿ ಬಗ್ಗೆ ಒಂದು ಕ್ಲೂ ಕೊಡ್ತೇನೆ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ. ಯಾರ್ಯಾರೋ ಮದುವೆ ತಪ್ಪಿಸ್ಲಿಕ್ಕೆ ನೋಡಿದ್ರು, ಈಗ ಒಂದು ಮದುವೆ ಆಗಿ ಒಂದು ಮಗು ಆಗಿ ತುಂಬಾ 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 ಹ್ಯಾಪಿ ಆಗಿದ್ದಾರೆ. ಈಗ ನನ್ಗೆ ಮದ್ವೆ ಆದ ನಂತರ ಎಷ್ಟು ಚೆನ್ನಾಗಿರೋ ಫ್ಯಾಮಿಲಿ ಸಿಕ್ಕಿದೋ, ಮದ್ವೆ ಆದ ನಂತರ ಸಿಕ್ಕಿದಂತ ಮತ್ತೊಂದು ಫ್ಯಾಮಿಲಿ ಅಂತ ಹೇಳಿದ್ರೆ ನೀವು. ಆ ಕಣ್ಣದ ಸಿಗ್ನಲ್ ಡೆಲ್ಲತನ ಒಮ್ಮೈನ ಮುಟ್ಟ ಬನ್ನಗರೆ ನಿನ್ನದ ನಸೀನ. ಅಂತೂ ಇಂತೂ ಇವನಿಗೆ ನಾನು ಸ್ವಂತ. ಎಲ್ಲರ ಲೈಫಲ್ಲಿ ಕೂಡ ಮದುವೆ ಅನ್ನೋಂಥದ್ದು ಒಂದು ಮೆಮೊರೇಬಲ್ ಡೇ ಅಲ್ವಾ. ನನಗೆ ಕೂಡ ಹಾಗೆ ಒಂದು ಮೆಮೊರೇಬಲ್ ಡೇನೇ ಆಗಿತ್ತು. ಮತ್ತೆ ನಮ್ಮ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಹಾಗೆ. ಲವ್ ಸ್ಟೋರಿ ಬಗ್ಗೆ ಒಂದು ಕ್ಲೂ ಕೊಡ್ತೇನೆ. ನಮ್ಮ ಲವ್ ಸ್ಟೋರಿಗೆ ನೆಕ್ಸ್ಟ್ ಇಯರ್ ಅಂದರೆ 2025 10 years ಕಂಪ್ಲೀಟ್ ಆಗ್ತಾ ಇದೆ. ಸೊ ಅದು ಹೇಗೆ ಏನು ಅಂತ ತುಂಬ ಫನ್ ಇದೆ ನಮ್ಮ ಲವ್ ಸ್ಟೋರಿ. ಅದನ್ನು ನಾನು ಅವ್ರ ಜೊತೆ ಕೂತ್ಕೊಂಡೇ ನಿಮಗೆ ಹೇಳ್ತೇನೆ ಲವ್ ಸ್ಟೋರಿ. ಯಾಕಂತ ಹೇಳಿದ್ರೆ ಅವರಿಂದ ಕೆಲವು ವಿಷಯಗಳೆಲ್ಲ ಸಿಗುತ್ತೆ ನೋಡಿ, ಹೇಗೆಲ್ಲ ಲೈನ್ ಆಗ್ತಿದ್ರು ಹಾಗೆ ಅಂತ. ಇದು ನನ್ನ ಅತ್ತೆ ಕುಂಕುಮ ಇಟ್ಟು ಆನಂತರ ನನ್ನ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಈ ಒಂದು ದಿಬ್ಬಣ ಹೊರಡುವಂಥದ್ದು, ಅಂದರೆ ಮದುವೆಯ ದಿಬ್ಬಣ ಹೊರಡುವಂಥದ್ದು. ಅಮ್ಮ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ರು, ಯಾಕಂತ ಹೇಳಿದ್ರೆ ಮಗಳು ಇನ್ನು ಮುಂದೆ ಬೇರೆ ಮನೆಯಲ್ಲಿ ಇರ್ತಾಳಲ್ವಾ ಅನ್ನುವಂಥ ಒಂದು ಬೇಜಾರಿದ್ದೇ ಇರುತ್ತೆ ಅಲ್ವಾ ತಾಯಿಗೆ. ಸೊ ಅದೇ ರೀತಿ ನೆಕ್ಸ್ಟ್ ನನ್ನ ತಂದೆಗೆ ತಮ್ಮನಿಗೆಲ್ಲ ಕೈ ಮುಗ್ದು ಹೋಗ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅವ್ರು ಇರ್ತಿದ್ರೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಾ ಇದ್ರು, ಮಗಳ ಮದುವೆ, ಅಕ್ಕನ ಮದುವೆ ಅನ್ನುವಂಥದ್ದು. ಆದರೆ ಅವರನ್ನು ಕಳ್ಕೊಂಡಿದ್ದೇವೆ, ಏನು ಮಾಡಲಿಕ್ಕಾಗಲ್ಲ, ನಮಗೆ ಅದೃಷ್ಟ ಇರೋದೇ ಅಷ್ಟೇ. ಸೊ ಎಲ್ಲರ ಆಶೀರ್ವಾದಕ್ಕೆ ಪಡ್ಕೊಂಡು, ಇಲ್ಲಿ ಎಲ್ಲರೂ ಕೂಡ ಹಿರಿಯರಿದ್ದಾರೆ, ಮಾವ ಮತ್ತು ದೊಡ್ಡಪ್ಪ ಅವರು ಅಂತ ಎಲ್ಲ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು, ನನ್ನ ಅಜ್ಜಿ ಇದು, ಸೊ ಅವರ ಆಶೀರ್ವಾದ ಕೂಡ ಪಡ್ಕೊಂಡು ಈ ಒಂದು ಮದುವೆಯ ದಿಬ್ಬಣ ಮನೆಯಿಂದ ಹೊರಡುವಂಥದ್ದು. ಇದು ನನ್ನ ಆಂಟಿ ಎಲೆ ಅಡಿಕೆ ಕೊಟ್ಟು ಕಳಿಸಿಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನನ್ನ ಅತ್ತೆ ಮಗಳು ಧನ್ಯ, ಅವಳೇ ನನ್ನ ಎಲ್ಲ ಶಾಸ್ತ್ರಕ್ಕೆ, ಅಂದರೆ ಕಾಲುಂಗುರದಿಂದ ಹಿಡಿದು ಕೈ ಇಟ್ಕೊಂಡು ಹೋಗ್ಲಿಕ್ಕೆಲ್ಲ ಅವಳೇ. ಸೊ ನೆಕ್ಸ್ಟ್ ತುಳಸಿ ಕಟ್ಟೆಗೆ ಸುತ್ತು ಬಂದು ಅಲ್ಲಿ ಒಂದು ಕೂತ್ಕೊಂಡು ನಂತರ ಕಾಲುಂಗುರ ಇಡುವಂತಹ ಶಾಸ್ತ್ರ ಇನ್ನು ನಡಿಲಿಕ್ಕಿದೆ. ನೋಡ್ಬೋದು ನೀವು, ತುಳಸಿ ಕಟ್ಟೆಗೆ 3 ಸುತ್ತು ಬಂದ್ವಿ. 3 ಸುತ್ತು ಬಂದ ನಂತರ ಅಲ್ಲಿ ಕೈ ಮುಗ್ದು ದೇವರ ಆಶೀರ್ವಾದ ಅಲ್ಲೂ ಕೂಡ ಪಡ್ಕೊಂಡು ಆ ನಂತರ ಕಾಲುಂಗುರ ಇಡುವಂತಹ ಶಾಸ್ತ್ರ ಇದು. ಹಾಲಿನಲ್ಲಿ ಕಾಲುಂಗುರ ಇಟ್ಟಿದ್ದಾರೆ ಈಗ. ಸೊ ಅದನ್ನು ನೆಕ್ಸ್ಟ್ ನನ್ನ ಕಾಲಿಗೆ ನನ್ನ ಅತ್ತೆಯ ಮಗಳು ಧನ್ಯ ಇಡುವಂಥದ್ದು ನೋಡಿ. ಸೊ ಸ್ವಲ್ಪ ಟೈಟ್ ಆಗ್ತಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಕಾಲುಂಗುರ ಇಡುವಾಗ. ಇದು ಕಾಲುಂಗುರ ಇಡುವಂಥ ಶಾಸ್ತ್ರ. ಇದು ದಿಬ್ಬಣ ಹೊರಡೋದಕ್ಕಿಂತ ಮುಂಚೆ ಮನೆಯಲ್ಲೇ ಆಗುವಂಥ ಶಾಸ್ತ್ರ. ಕೆಲವರು ಶಾಸ್ತ್ರದಲ್ಲಿ ಬೇರೆ ಬೇರೆ ಇರ್ತದೆ. ಮತ್ತು ಸ್ವಲ್ಪ ನೀರು ಕುಡಿದು ಮನೆಯಿಂದ ಹೊರಡುವಂಥದ್ದು. ಇದು ನನ್ನ ಅತ್ತೆ ಜಾನಕಿ ಆಂಟಿ, ನಾನು ಅವ್ರನ್ನ ಅತ್ತೆ ಅಂತ ಕರೆಯೋದಿಲ್ಲ. ಇದು ನನ್ನ ಫ್ಯಾಮಿಲಿ. ಸೊ ಇವರೆಲ್ಲರೂ ಕೂಡ ಬೇಗನೆ ಹೊರಟಿದ್ರು, ಯಾಕಂತ ಹೇಳಿದರೆ ಅಲ್ಲಿ ಹಾಲಲ್ಲಿ ಹೋಗಿ ಕೆಲವೊಂದು ಶಾಸ್ತ್ರಗಳಿರುತ್ತೆ ಅಲ್ವಾ, ಹಾಗಾಗಿ ಎಲ್ಲ ಹೊರಡಿದ್ದೇವೆ. ಈಗ ಹಾಲಿಗೆ ಹೋಗುವಂಥ ಸಮಯ. ನನ್ನ ಅತ್ತೆ ಮಗಳು ಧನ್ಯ ಎದುರು ಬಂದು ನನಗೆ ಕೊಡೆ ಇಟ್ಕೊಂಡು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅದೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ. ಈ ಕಡೆ ನನ್ನ ತಂಗಿ ಇದ್ದಾಳೆ ನೋಡಿ, ಸ್ವಲ್ಪ ಅವಳದ್ದು ವೀಡಿಯೋಸ್ ಇದೆಲ್ಲ ಅವಳು ನನಗೆ ರೆಡಿ ಮಾಡೋದಂತೆ. ವಿಡಿಯೋಗೋಸ್ಕರ ಮಾತ್ರ ಆಯ್ತಾ ರೆಡಿ ಮಾಡೋದು, ಇಲ್ಲ
ಎಲ್ಲ ಶಾಸ್ತ್ರಗಳು ಆದ ನಂತರ ನನ್ನ ಅತ್ತಿಗೆ ಅಂದರೆ ಹಸ್ಬೆಂಡ್ನ ದೊಡ್ಡ ಅಕ್ಕ, ಅವರ ಹೆಸರು ಕೂಡ ಕವಿತಾ ಅಂತಲೇ, ನಮ್ಮ ಸೇಮ್ ನೇಮ್, ಸೇಮ್ ರಾಶಿ ನಕ್ಷತ್ರ ಎಲ್ಲ ಸೇಮ್. ಸೊ ಅವ್ರು ನನಗೆ ಕಾಲಿಗೆ ನೀರು ಹಾಕಿ ಸೊ ಒಳಗೆ ಕರ್ಕೊಂಡು ಬಂದು ಡ್ರೆಸ್ಸಿಂಗ್ ರೂಮ್ಗೆ ಬಿಡುವಂತಹ ಸಂಪ್ರದಾಯ ಇದು. ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಇದು ಬಂಟರ ಭವನ ಪುತ್ತೂರು ಹಾಲ್. ಸೊ ನೆಕ್ಸ್ಟ್ ನನ್ನನ್ನು ಬಂದು ಡ್ರೆಸ್ಸಿಂಗ್ ರೂಮ್ಗೆ ಬಿಟ್ಟರು. ನೆಕ್ಸ್ಟ್ ನಮ್ಮ ಎಂಗೇಜ್ಮೆಂಟ್ ಶಾಸ್ತ್ರ ಆಗ್ತಾ ಇದೆ. ನಮ್ಮ ಎಂಗೇಜ್ಮೆಂಟ್ ಆಗಿರಲಿಲ್ಲ, ಜಸ್ಟ್ ನೋಡೋ ಶಾಸ್ತ್ರ ಮಾತ್ರ ಆಗಿತ್ತು. ಎಂಗೇಜ್ಮೆಂಟ್ ಎಲ್ಲ ಹಾಲಲ್ಲೇ ಅನ್ನುವಂಥದ್ದು ಡಿಸೈಡ್ ಆಗಿತ್ತು. ಈಗ ಉಂಗುರ ಎಕ್ಸ್ಚೇಂಜ್ ಮಾಡಿಕೊಂಡು ಎಂಗೇಜ್ ಆದ್ವಿ ನಾವು. ಇದು ನಮ್ಮ ಫಸ್ಟ್ ಮದುವೆ ಅಲ್ವಾ, ಎಂಗೇಜ್ಮೆಂಟ್ ಎಲ್ಲರ ಲೈಫಲ್ಲಿ ಫಸ್ಟ್ ಮದುವೆ ಅಂತ ಅಲ್ವಾ. ಸೊ ನಮಗೂ ಹಾಗೆ ಎಂಗೇಜ್ಮೆಂಟ್ ಫಸ್ಟ್ ಮದುವೆ ಆಗೋಯ್ತು ನೋಡಿ. ಸೊ ಸೆಕೆಂಡ್ ಎಲ್ಲ ಕೊಟ್ಟು ಆಯಿತು, ನಮ್ಮ ಎಂಗೇಜ್ಮೆಂಟ್ ಆಯಿತು. ಸೊ ನೆಕ್ಸ್ಟ್ ಫೋಟೋ ಶೂಟ್ ಎಲ್ಲ ಮಾಡಿದರು, ವಿಡಿಯೋ ಶೂಟ್ ಎಲ್ಲ ಮಾಡಿದರು. ಮತ್ತು ನನಗೆ ಧಾರೆ ಸೀರೆ ಕೊಡುವಂತಹ ಸಂಪ್ರದಾಯ. ನನ್ನ ಧಾರೆ ಸೀರೆ ಯಾಕೆ ಈ ಕಲರ್ ಇತ್ತು ಅಂತ ಹೇಳಿದರೆ, ಎಲ್ಲ ಮೆರೂನ್ ರೆಡ್ ಅದೇ ಇರುತ್ತೆ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಈ ಕಲರ್ ಪರ್ಪಲ್ ಕಲರ್ ಚೂಸ್ ಮಾಡಿಕೊಂಡೆ ಧಾರೆ ಸೀರೆಯನ್ನು. ಸೊ ನೆಕ್ಸ್ಟ್ ಕೆಲವೊಂದಿಷ್ಟು ಫೋಟೋ ಶೂಟ್ ಅದು ಇದು ಅಂತೆಲ್ಲ ಇತ್ತು. ಜಸ್ಟ್ ವಾಚ್. ನೆಕ್ಸ್ಟ್ ನನ್ನ ತಮ್ಮ, ನನ್ನ ಹಸ್ಬೆಂಡಿಗೆ ಕಾಲುಂಗುರ ಇಡುವಂತಹ ಶಾಸ್ತ್ರ. ನನ್ನ ತಮ್ಮ ತುಂಬ ಸಿಂಪಲ್ ಆಗಿ ರೆಡಿಯಾಗಿದ್ದ, ಕೋಟ್ ಅದು ಇದು ಅಂತ ಏನು ಹಾಕಿಲ್ಲ, ಬ್ಲೇಸರ್ ಎಲ್ಲ ಏನು ಹಾಕಲಿಲ್ಲ. ಯಾಕಂತ ಹೇಳಿದರೆ ಅವನಿಗೆ ತುಂಬ ಸಿಂಪಲ್ ಆಗಿರೋದೇ ಇಷ್ಟ. ಅವನ ಇಷ್ಟಕ್ಕೆ ನಾವು ವಿರುದ್ಧವಾಗಿ ಗ್ರ್ಯಾಂಡ್ ಆಗು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅವನು ಹೇಗಿರ್ತಾನ ಹಾಗೆ ಬಿಟ್ಟಿದ್ದೇವೆ. ಸೊ ಅವನಿಗೆ ಸಿಂಪಲ್ ಇಷ್ಟ ಆದರೆ ಸಿಂಪಲ್ ಆಗೇ ಇರಲಿ, ಅದರಲ್ಲಿ ಏನು ತಪ್ಪಿದೆ ಅಲ್ವಾ. ತುಂಬ ಜನ ಕೇಳ್ತಾ ಇದ್ರು ನನ್ನ ಹತ್ರ, ಯಾಕೆ ಅವ್ನು ಸಿಂಪಲ್ ಆಗಿ ರೆಡಿಯಾಗಿ ಬಂದಿದ್ದ ಅಂತ. ಅದು ಅವನಿಷ್ಟ ಅಲ್ವಾ. ಸೊ ನೋಡಿ, ಎಸ್, ಈಗ ತಾಳಿ ಕಟ್ಟುವ ವೇಳೆ ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡು ನಂತರ ತಾಳಿ ಕಟ್ಟೋದು. ಸೊ ನನ್ನ ಧಾರೆ ಎರ್ದದೆಲ್ಲ ನನ್ನ ಅತ್ತೆ ಮಾವ, ಅಂದರೆ ಗಂಗಾಧರ ಆ್ಯಂಡ್ ಶರ್ಮಿಳಾ ಮಾಮಿ. ಸೊ ಇವರು ನನಗೆ ಧಾರೆ ಎರ್ದಿರುವಂಥದ್ದು. ಯಾಕಂತ ಹೇಳಿದರೆ ನನಗೆ ಅಪ್ಪ ಇಲ್ಲ ಅಲ್ವಾ, ಹಾಗಾಗಿ ಅಮ್ಮ ಒಬ್ಬರೇ ಮಾಡೋ ಹಾಗಿಲ್ಲ ಎಲ್ಲ ಶಾಸ್ತ್ರಗಳನ್ನು. ಹಾಗಾಗಿ ಎಲ್ಲ ಶಾಸ್ತ್ರಗಳನ್ನು ಮುಂದೆ ನಿಂತು ಮಾಡಿರೋದು ನನ್ನ ಅತ್ತೆ ಮಾವ ಶರ್ಮಿಳಾ ಆ್ಯಂಡ್ ಗಂಗಾಧರ ಮಾವ. ಸೊ ಅವರ ಮಕ್ಕಳು ಕೂಡ ಇದ್ದರು, ಸಾನ್ವಿ ಮತ್ತು ತನ್ವಿ. ಸೊ ಅವರ ಬಗ್ಗೆ ಹೇಳುವಂತಾಯಿತು. ಯಾಕಂತ ಹೇಳಿದರೆ ತುಂಬ ಎಲ್ಲದಕ್ಕೂ ನನಗೆ ಮದುವೆಯಿಂದ ಹಿಡಿದು ಮತ್ತು ಸೀಮಂತ ಅದಕ್ಕೆ ಎಲ್ಲದಕ್ಕೂ ಕೂಡ ಮುಂದೆ ನಿಂತು ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಎಸ್, ಈಗ ನಮಗೆ ಮದುವೆ ಆಗುವಂಥ ಹೊತ್ತಿಗಿಂತ ಮುಂಚೆ ಕೆಲವೊಂದಿಷ್ಟು ಶಾಸ್ತ್ರಗಳಿತ್ತು.
ಆ ಕಣ್ಣದ ಸಿಗ್ನಲ್ ಡೆಲ್ಲತನ ಒಮ್ಮೈನ ಮುಟ್ಟ ಬನ್ನಗರೆ ನಿನ್ನದ ನಸೀನ
ಎಸ್, ಮದುವೆ ಆದ ನಂತರ ಲೈಫ್ ಹೇಗಿದೆ ಅಂತ ನೀವು ಕೇಳ್ಬೋದು. ಮದುವೆ ಆದ ನಂತರ ತುಂಬಾ 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 ಹ್ಯಾಪಿ ಆಗಿದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ನಮ್ಮ ಫ್ಯಾಮಿಲಿ ಸಣ್ಣದು, ಅಂದ್ರೆ ನನ್ನ ಅಮ್ಮನ ಫ್ಯಾಮಿಲಿ, ಅಂದ್ರೆ ನಾವು ಮನೇಲಿ ಇದ್ದದೆಷ್ಟು, ನಾನು, ನನ್ನ ತಮ್ಮ, ನಾನು, ಅಮ್ಮ, ಇಷ್ಟೇ ಜನ ಇದೆಯಲ್ಲ. ಆದ್ರೆ ಇಲ್ಲಿ ನಿಮಗೆ ಜಾಯಿಂಟ್ ಫ್ಯಾಮಿಲಿ ಸಿಕ್ಕಿದೆ. ಅತ್ತೆ ಮಾವ, ಅದೇ ರೀತಿ ಬಾವ, ಅಕ್ಕ, ಮಗು, ಮತ್ತೆ ನನ್ನ. ಈಗ ನಾವು ಟೋಟಲ್ ಆಗಿ ಎಷ್ಟು 3, 6, 8 ಜನ ಇದ್ದೇವೆ ಮನೆಯಲ್ಲಿ. ಜಾಯಿಂಟ್ ಫ್ಯಾಮಿಲಿ ಅಲ್ವಾ, ಸೊ ಹಾಗಾಗಿ ಖುಷಿ ಇದೆ. ಮತ್ತೆ ಈಗ ನೋಡಿ ಹೇಗೆ ನನಗೆ ಫ್ಯಾಮಿಲಿ ಸಿಕ್ಕಿದೆ ಅಂತ ಹೇಳಿದ್ರೆ, ನನ್ನ ಫ್ಯಾಮಿಲಿ, ನಮ್ಮನ ಫ್ಯಾಮಿಲಿ, ನನಗೆ ಪಪ್ಪನ ಫ್ಯಾಮಿಲಿ ಇದ್ದಾರೆ, ತಂಗಿ ಅಂದ್ರೆಲ್ಲ ಇದ್ದಾರೆ. ಅಕ್ಕನವರು ಅಂತ ಯಾರಿಲ್ಲ ನನಗೆ. ಸೊ ಅತ್ತಿಗೆ ಅವರು ಅಕ್ಕನ ಸ್ಥಾನ ತುಂಬಿದ್ದಾರೆ. ಸೊ ಅತ್ತಿಗೆ ಹಸ್ಬೆಂಡ್ ಅವರೆಲ್ಲ ಅಣ್ಣನಾಗಿದ್ದಾರೆ. ಅವರ ಅಣ್ಣನ ಆಗ್ಬೇಕಲ್ಲ, ನನಗೆ ಅಣ್ಣನಂತರಾಗಿದ್ದಾರೆ. ಮತ್ತೆ ಭಾವ ಕೂಡ ಒಂದು ಅಣ್ಣನ ಸ್ಥಾನದಲ್ಲಿದ್ದಾರೆ. ಅಕ್ಕ ಇದ್ದಾರೆ ನನಗೆ. ಸೊ 3 ಜನ ಅಕ್ಕ ಆಗಿದೆ, 3 ಜನ ಅಣ್ಣ ಆಗಿದೆ ಮದುವೆ ನಂತರ. ಸೊ ತುಂಬಾ ಖುಷಿ ಇದೆ. ಇದೊಂಥರ ಹೇಳ್ತಾರಲ್ವ, ಲಕ್ಕಿಲಿ ಸಿಕ್ಕಂತ ಒಂದು ಬಾಂಡಿಂಗ್ ಎಲ್ರಿಗೂ ಸಿಗೋದಿಲ್ಲ. ಅದು ಕೆಲವು ಜನರಿಗೆ ಮಾತ್ರ ಸಿಕ್ಕುವಂಥದ್ದು. ಆ ಒಂದು ಅದೃಶ್ಯ ನನಗೆ ಸಿಕ್ಕಿದೆ, ಅದಕ್ಕೆ ತುಂಬಾ ಖುಷಿ ಇದೆ. ಮತ್ತೆ ಅದೇ, ಅಲ್ಲಿ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾರೆ, ಇಲ್ಲಿ ಅತ್ತೆ ಹಾಗೇನೆ ಸಪೋರ್ಟ್ ಮಾಡ್ತಾರೆ. ತಾಯಿ ಮತ್ತೆ ಅತ್ತೆ ಒಂದೇ ಆಗಿದ್ದಾರೆ ನನಗೆ. ಯಾಕಂತ ಹೇಳಿದ್ರೆ ಅಮ್ಮನೊಟ್ಟಿಗೆ ನಾನು ಇಷ್ಟು ಜಗಳ ಮಾಡ್ತೇನೆ, ಹೀಗೆ ಸಣ್ಣ ಪುಟ್ಟ ಕೋಳಿ ಜಗಳ ಇರ್ತದಲ್ವಾ, ಮತ್ತೆ ಅಮ್ಮ ಸರಿ ಆಗ್ತಾರಲ್ಲ, ಹಾಗೆ ನಾನು ಮತ್ತೆ ಅತ್ತೆ ನನಗೆ ಜಗಳ ಮಾಡುದಿಲ್ಲ ನಾವು. ಆದ್ರೆ ಏನಾದ್ರು ಹೇಳಿದ್ರೆ ಈಗ ನಾವು ಏಜ್ ಆದವರು ಏನಾದ್ರು ಹೇಳ್ತಾರಲ್ವಾ, ಹಾಗೆ ಮಾಡ್ಬೇಡ ಹೀಗೆ ಮಾಡ್ಬೇಡ ಅಂತ, ಆಗ ಒಂದು ಕ್ಷಣಕ್ಕೆ ಕೋಪ ಬರ್ತದೆ, ಮತ್ತೆ ಅದಲ್ಲಿಗೆ ಸರಿ ಆಗ್ತದೆ. ಅದು ಅತ್ತೆಗೆ ಕೂಡ ಹಾಗೆ, ನಂಗೆ ಕೂಡ ಹಾಗೆ. ನಂಗೆ ಕೋಪ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದ್ರೆ ಅದನ್ನೆಲ್ಲ ಪಾಪ ಕಂಟ್ರೋಲ್ ಮಾಡ್ತಾ ನನ್ನ ತುಂಬಾ ಚೆನ್ನಾಗಿ ಖುಷಿಯಾಗಿ ನೋಡ್ಕೊತಾರಲ್ಲ, ಅದು ಬೇಕಾಗಿರೋದು. ಅಂಡ್ ಅದೇ, ಯಾರ್ಯಾರೋ ಮದುವೆ ತಪ್ಪಿಸ್ಲಿಕ್ಕೆ ನೋಡಿದ್ರು. ಈಗ ಒಂದು ಮದುವೆ ಆಗಿ, ಒಂದು ಮಗು ಆಗಿ ತುಂಬಾ 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 ಹ್ಯಾಪಿ ಆಗಿದ್ದೇನೆ. ನನ್ನ ಮಗಳ ಹೆಸರು ರಿಯಾನ್ಶಿ ಅಂತ. ನನ್ನ ಹಸ್ಬೆಂಡ್ ಹೆಸರು ಹೇಳಿದೆ, ಮಗಳ ಹೆಸರು ರಿಯಾನ್ಶಿ ಜಿ ಗಾಡಿಗ ಅಂತ. ಎಸ್, ಇದು ನನ್ನ ಮ್ಯಾರೇಜ್ ಸ್ಟೋರಿ. ಲೈಫ್ ತುಂಬಾ ಚೆನ್ನಾಗಿದೆ. ನಾನು ಏನ್ ಕೆಲಸ ಮಾಡ್ತೇನೆ ಅಂತ ನೀವು ಕೇಳ್ಬೋದು ಕೆಲವರು. ನಾನು ಮಗುವಾಗೋದಕ್ಕಿಂತ ಮುಂಚೆ ಒಂದು ಮೀಡಿಯಾದಲ್ಲಿ ಆಂಕರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಂಕರ್, ಸ್ಕ್ರಿಪ್ಟ್ ರೈಟರ್, ಮತ್ತೆ ವಾಯ್ಸ್ ಓವರ್ ಅದೆಲ್ಲ ವರ್ಕ್ ಮಾಡ್ತಾ ಇದ್ದೆ. ಈಗ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೇನೆ. ಕೆಲವು ವೆಬ್ಸೈಟ್ ಅಲ್ಲಿ ಆಗಿರ್ಬೋದು,
ಮತ್ತೆ ಚಾನಲ್ಗೆಲ್ಲ ಪಾರ್ಟ್ ಟೈಮ್ ಆಂಕರಿಂಗ್ ಎಲ್ಲ ಇದ್ರೆ ಹೋಗ್ತಾ ಇರ್ತೇನೆ. ಮತ್ತೆ ಇದು ಯೂಟ್ಯೂಬ್ ಅನ್ನ ಜಾಸ್ತಿ ಕಾನ್ಸಂಟ್ರೇಟ್, ನಂದು ಫಸ್ಟ್ ಪ್ರಿಫರೆನ್ಸ್ ಈಗ ಯೂಟ್ಯೂಬಿಗೆ, ಜಾಬಿಗೆ ಎಲ್ಲ. ಸೊ ಎಲ್ರ ಸಪೋರ್ಟ್ ಸಿಕ್ಕಿದೆ. ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಗೆ ಅದು ಹೇಳಿಲ್ಲ ಅದರ ವಿಷಯ ಎಂತ ಗೊತ್ತುಂಟಾ, ಈಗ ನನಗೆ ಮದುವೆ ಆದ ನಂತರ ಎಷ್ಟು ಚೆನ್ನಾಗಿರೋ ಫ್ಯಾಮಿಲಿ ಸಿಕ್ಕಿದ್ದು, ಮದುವೆ ಆದ ನಂತರ ಸಿಕ್ಕಿದಂತ ಮತ್ತೊಂದು ಫ್ಯಾಮಿಲಿ ಅಂತ ಹೇಳಿದ್ರೆ ನೀವು. ಯಾಕಂತ ಹೇಳಿದ್ರೆ ಮದುವೆ ಆದ ನಂತರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಯಾವಾಗ ಸುವರ್ಣ ಸೂಪರ್ ಸ್ಟಾರ್ಗೆ ಹೋದೆ ಆ ನಂತರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಸೊ ಅದ್ರ ಬಗ್ಗೆ ಕೂಡ ತುಂಬಾ ಖುಷಿ ಇದೆ. ಒಂದು ಹೊಸ ಫ್ಯಾಮಿಲಿ ಸಿಕ್ಕಿದೆ, ಅದು ಕೂಡ ನೀವು ಇಷ್ಟು ಅಂದ್ರೆ ಎಷ್ಟು 16,000 ಆಯ್ತು ಈಗ ನಾನು ಯಾವಾಗ ವಿಡಿಯೋ ಮಾಡ್ತಿದ್ದೇನೆ, 16,000 ಸಬ್ಸ್ಕ್ರೈಬರ್ಸ್ ಆಗಿದ್ದೀವಿ. ಸೊ ನೀವು ಕೂಡ ನಂಗೆ ಫ್ಯಾಮಿಲಿ ತುಂಬಾ ಪ್ರೀತಿ ಕೊಡ್ತೀರಾ. ಅಂದ್ರೆ ಕಮೆಂಟ್ ಮೂಲಕ ಕೆಲವರು ಹೇಳ್ತಾರೆ, ಕೆಲವರು ಮೆಸೇಜ್ ಮಾಡ್ತಾರೆ, ನಿಮ್ಮ ವ್ಲಾಗ್ ತುಂಬಾ ಚೆನ್ನಾಗಿ ಆಗುತ್ತೆ, ಕೆಲವೊಂದು ವಿಷಯಗಳು ನಮಗೆ ನಮ್ಮ ಫ್ಯಾಮಿಲಿಯಲ್ಲಿ ಆದಾಗೆ ಇರ್ತದೆ, ಹಾಗೆ ಹೀಗೆ ಅಂತ. ನಾನು ಪ್ರತಿಯೊಂದನ್ನು ಕೂಡ ಏನ್ ಖುಷಿ ವಿಚಾರ ಕೂಡ ಹೇಳ್ತೇನೆ, ಬೇಜಾರಿನ ವಿಷಯ ಕೂಡ ಹೇಳ್ತೇನೆ. ಸೊ ಅದರನ್ನೆಲ್ಲ ನೀವು ತಗೊಳ್ತೀರಲ್ವ. ಕೆಲವರು ಬ್ಯಾಡ್ ಕಮೆಂಟ್ ಎಲ್ಲ ಮಾಡ್ತಾರೆ, ಅದೆಲ್ಲ ಸೆಕೆಂಡರಿ, ಅದೆಲ್ಲ ಬೇಡ. ನಮಗೆ ಯಾವ್ದು ಒಳ್ಳೇದುಂಟು ಅದನ್ನು ಮಾತ್ರ ನಾನು ತಗೊಳ್ತೇನೆ. ಸೊ ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದೀರಾ, ಸೊ ನಿಮಗೂ ಕೂಡ ಥ್ಯಾಂಕ್ ಯು. ಮದುವೆ ಆದ ನಂತರ ನನಗೆ 2 ಫ್ಯಾಮಿಲಿ, ಒಂದು ಹಸ್ಬೆಂಡ್ ಫ್ಯಾಮಿಲಿ ಮತ್ತೊಂದು ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕಿದೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ನಾಳೆ ನೋಡಿ ಸಿಗೋಣ. ಅಲ್ಲಿ ತನಕ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆ ಸಿಗೋಣ. ಬಾಯ್.